ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ ಕಾಳ್ಗಿಚ್ಚು ತೀವ್ರಗೊಳ್ತಾ ಇದ್ದು ಹಲವಾರು ಮನೆಗಳು ಬೆಂಕಿಗೆ ಆಹುತಿಯಾಗಿದ್ದು ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಾಶವಾಗಿದೆ. ಜುಲೈ 14ರಂದು ಇಂಡಿಯನ್ ಫಾಲ್ಸ್ ಬಳಿ ಕಾಣಿಸಿಕೊಂಡಿರುವಂತಹ ಕಾಳ್ಗಿಚ್ಚು ಈಗಾಗಲೇ ಹಲವಾರು ಮನೆಗಳು ಆಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡಿದೆ. ಸದ್ಯ ಕಾಳ್ಗಿಚ್ಚು ಪೂರ್ವ ದಿಕ್ಕಿನತ್ತ ಹರಡ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಯು ಬೆಂಕಿ ನಂದಿಸಲು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಈ ಕಾಳ್ಗಿಚ್ಚಿನಿಂದಾಗಿ ಪ್ಲಮ್ಮಸ್ ಮತ್ತು ಬುಟ್ಟೆ ಕೌಂಟಿಯಲ್ಲಿ 1,81,000 ಎಕರೆ ಪ್ರದೇಶ ನಾಶವಾಗಿದೆ. ಅಲ್ಫಾನೋ ಸರೋವರದ ಪಶ್ಚಿಮ ತೀರದಲ್ಲಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಶನಿವಾರ ರಾತ್ರಿಯ ವೇಳೆಗೆ ಬೆಂಕಿಯು 20% ಇತ್ತು ಎಂದು ಅಗ್ನಿಶಾಮಕ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನೊಂದೆಡೆ ದಕ್ಷಿಣ ಒರೆಗ್ನಾದಲ್ಲಿ ಕಾಣಿಸಿಕೊಂಡಂತಹ ದೇಶದ ಅತಿ ದೊಡ್ಡ ಕಾಳ್ಗಿಚ್ಚು ಶನಿವಾರ ಇನ್ನಷ್ಟು ಪ್ರದೇಶಗಳಿಗೆ ವ್ಯಾಪಿಸಿದೆ. 2,200 ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಗಾಳಿಯಿಂದಾಗಿ ಬೆಂಕಿ ಇನ್ನಷ್ಟು ತೀವ್ರಗೊಳ್ತಾ ಇದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದರು.